ಮಳೆಯಿಂದಾಗಿ ಮಂಗಳೂರು ಬಜ್ಪೆಯಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಬಳಿ ಭೂಕುಸಿತ ಉಂಟಾಗಿದ್ದು ಎಲ್ಲರಲ್ಲೂ ಆತಂಕದ ಛಾಯೆ ಆವರಿಸಿದೆ. ಏರ್ಪೋರ್ಟ್ ರನ್ವೇ ತಡೆಗೋಡೆ ಬಿರುಕು ಬಿಟ್ಟಿದೆ. ಕಳೆದ ಒಂದು ವಾರದ ಹಿಂದೆ ಸುರಿದ ಮಹಾ ಮಳೆಯಿಂದ ಒಳಭಾಗ ಮಣ್ಣು ಕುಸಿದು ಬಿದ್ದಿತ್ತು. ಸ್ಥಳಕ್ಕೆ ವಿಮಾನ ನಿಲ್ದಾಣದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವರ್ಷ 4 ವರ್ಷ నుంచి ಬರೋದುಂಡು ಎಂಕುಲು ಪಾಕ ಸರಿ ಹಾಕ್ಲಿಕ್ಕೆ ಕಂಪ್ಲೇಂಟ್ ಮಂತ ಮಾತಮಂತ ಪಂಚಾಯತಿಗಳ ಕೊರಿಯ ಪೂರ ಕೊರಿಯ ಅದೇ ಇನ್ನಿಮುಟ್ಟ ಎಂಕ್ಲಿಗೆ ಐತ ಬಗ್ಗೆ ಆಕ್ಷನ್ ತೊಂದಿಗೆ ಇನ್ನೀತ ಪೂರ ಬತ್ತದು ಪೋಂಡು ರೋಡ್ ಲಜ್ಜಿ ಇಲ್ಲು ಡ್ಯಾಮೇಜ್ ಆದ ನಾಲೈನ್ ಇಲ್ಲೆಲ್ಲ ಡ್ಯಾಮೇಜ್ ಆಂಡು ಕುವೇಲು ಪೂರ ಪೋಂಡು ಬೊಕ್ಕ ಕೃಷಿ ಪೋಂಡು ವ್ಯವಸ್ಥೆ ಆಗ್ತದೆ. ನೀರು ಇಜ್ಜೆ ಎಂಕ್ಲೆಗ್ ಬಿಸ್ಲರಿ ನೀರು ಕಂತದ್ದು ಪರ್ತ ಎಂಕ್ಲು